ಕೋವಿಡ್ ಲಾಕ್ಡೌನ್ ಸಂದರ್ಭದಲ್ಲಿ ತೈಲ ಬೆಲೆ ಏರಿಕೆಯಿಂದ ಕಂಗೆಟ್ಟಿರುವಾಗಲೇ ವಿದ್ಯುತ್ ಮೀಟರ್ ದರ ಏರಿಕೆ ಮಾಡುವ ಮೂಲಕ ಜನರ ಹಸಿವಿನ ಹೊಟ್ಟೆಗೆ ಹೊಡೆದಂತಾಗಿದೆ ಎಂದು ಮಾಜಿ ಸಚಿವ ಬಿ ರಮಾನಾಥ ರೈ ಹೇಳಿದರು. ಅವರು ನಗರದ ಕಾಂಗ್ರೆಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ರಾಜ್ಯದಲ್ಲಿ ವಿದ್ಯುತ್ ಬೇಡಿಕೆಗಿಂತ ಹೆಚ್ಚುವರಿಯಾಗಿ ಉತ್ಪಾದನೆಯಾಗುತ್ತಿದೆ. ಆದರೆ ಈ ನಡುವೆ ಅದಾನಿ ಕಂಪನಿ ಸೇರಿದಂತೆ ನಾನಾ ಕಂಪನಿಗಳಿಂದ ಸರ್ಕಾರ ವಿದ್ಯುತ್ ಖರೀದಿಸುತ್ತಿದೆ. ಕಂಪನಿಗಳ ಅನುಕೂಲ ನೀತಿಯನ್ನು ಅನುಸರಿಸಿ ಜನರಿಗೆ ಸಂಕಷ್ಟದ ಸಂದರ್ಭದಲ್ಲಿ ಹೊರೆ ನೀಡುತ್ತಿದೆ. ಸರ್ಕಾರಕ್ಕೆ ಜನರ ಸಮಸ್ಯೆಗಳಿಗೆ ಸ್ಪಂದಿಸುವ ಮನೋಭಾವ ಇಲ್ಲ, ಬದಲಾಗಿ ವ್ಯಾಪಾರಿಗಳಂತೆ ಕಾರ್ಯನಿರ್ವಹಿಸುತ್ತಿದೆ ಎಂದು ಆರೋಪಿಸಿದರು. ಇಂಧನ ದರ ಏರಿಕೆಯಾಗಿ ಅಗತ್ಯ ವಸ್ತುಗಳ ಬೆಲೆಯೂ ಗಗನಕ್ಕೇರಿದೆ. ಇಂತಹ ಸಂದರ್ಭದಲ್ಲಿ ಸಕಾರಣವಿಲ್ಲದೆ ವಿದ್ಯುತ್ ದರ ಏರಿಕೆಯನ್ನ ಕೈಬಿಡಬೇಕು ಎಂದು ಅವರು ಆಗ್ರಹಿಸಿದರು. ಕೊರೋನಾ ಕಾಲದಲ್ಲಿ ಇಂಧನದ ಬೆಲೆ ದಿನನಿತ್ಯ ಜಾಸ್ತಿ ಮಾಡ್ತಾ ಹೋದ್ರು. ಅನೇಕ ಸಲ 18-19 ಬಾರಿ ಇಂಧನದ ಬೆಲೆ ಜಾಸ್ತಿ ಮಾಡ್ತಾ ಹೋದ್ರು. ಅದಕ್ಕೆ ಸರಿಯಾದ ಕಾರಣ ಇಲ್ಲ. ಕಾರಣ ಹೇಳ್ತಾರೆ, ಅದು ಖಂಡಿತವಾಗಿ ಜನರಿಗೆ ತಪ್ಪು ಮಾಹಿತಿಯನ್ನು ಕೊಡಬೇಕು. ಕಾರಣವನ್ನ ಅಷ್ಟೇ ಹೇಳ್ತಾರೆ ಹೊರತು ಬೇರೆ ಯಾವುದೇ ಹೆಚ್ಚಿಗೆ ಮಾಡಲಿಕ್ಕೆ ಕಾರಣ ಇಲ್ಲ. ಕಳೆದ ಒಂದು ವರ್ಷದಲ್ಲಿ ಲೀಟರ್ಗೆ 30 ರೂಪಾಯಿ ಜಾಸ್ತಿ ಆಗಿದೆ. ಈ ಸಂದರ್ಭದಲ್ಲಿ ವಿದ್ಯುತ್ ದರವನ್ನ ಮತ್ತೆ ಜಾಸ್ತಿ ಮಾಡಿದ್ದಾರೆ. 1 ಯೂನಿಟಿಗೆ 30 ಪೈಸೆ. 7 ತಿಂಗಳ ಹಿಂದೆ ಕೂಡ ಜಾಸ್ತಿ, ಇದೆರಡನೇ ಬಾರಿ ಜಾಸ್ತಿ ಮಾಡುವಂಥದ್ದು. 1 ಯೂನಿಟಿಗೆ 40 ಪೈಸೆ. ಇದಕ್ಕೂ ಸಕಾರಣ ಇಲ್ಲ. ರಾಜ್ಯದಲ್ಲಿ ಒಟ್ಟು 30,000 ಮೆಗಾವಾಟ್ ವಿದ್ಯುತ್ ಉತ್ಪಾದನೆ ಆಗುತ್ತೆ. ನಮಗೆ ವಿದ್ಯುತ್ನ ಕೊರತೆ ಇಲ್ಲ. ಜನರಿಗೆ ಬೇಕಾಗಿರ್ತಕ್ಕಂಥ 10,000 ಮೆಗಾವಾಟ್ನಷ್ಟು. ಅನಂತರ ಮಾತನಾಡಿದ ಮಾಜಿ ಶಾಸಕ ಜಿಆರ್ ಲೋಪು ಅವರು, ಮೆಸ್ಕಾಂ, ಬೆಸ್ಕಾಂ ಹೊರತುಪಡಿಸಿ ಉಳಿದ ರಾಜ್ಯದ ವಿದ್ಯುತ್ ಸರಬರಾಜು ಕಂಪನಿಗಳು ನಷ್ಟದಲ್ಲಿರಲು ಅವುಗಳ ಅದಕ್ಷತೆಯೇ ಕಾರಣ. ಮೆಸ್ಕಾಂ ವ್ಯಾಪ್ತಿಯ ದಕ್ಷಿಣ ಕನ್ನಡ ಹಾಗೂ ಉಡುಪಿಯಲ್ಲಿ ಗ್ರಾಹಕರಿಗೆ ಸಮರ್ಪಕವಾಗಿ ವಿದ್ಯುತ್ ದರ ಪಾವತಿಯಾಗುತ್ತದೆ. ಹಾಗಿದ್ರೂ ನಷ್ಟದ ನೆಪವೊಡ್ಡಿ ದರ ಏರಿಕೆಯ ಮೂಲಕ ಹೊರೆ ಹೇರುವುದಕ್ಕೆ ಅರ್ಥವಿಲ್ಲ ಎಂದು ಹೇಳಿದರು. ಅದಕ್ಷತೆಯ ಕಾರಣದಿಂದ ಇದು ಎಸ್ಕಾಂಸ್ಗಳ ರನ್ ಮಾಡುವುದು ಯಾರು? ಸರ್ಕಾರ. ಈ ಎಸ್ಕಾಂಸ್ಗಳ ಅಧ್ಯಕ್ಷತೆಯ ಕಾರಣದಿಂದ ಜನ ಇವತ್ತಿಗೆ ಈ ರೀತಿಯ ಬರ ಇರುವಂತ ಪರಿಸ್ಥಿತಿಗೆ ಬಂದಿದೆ. ಮಂಗಳೂರದ್ದು ಮೆಸ್ಕಾಂ ಒಂದು ಮತ್ತು ಬೆಂಗಳೂರದ್ದು ಬೆಸ್ಕಾಂ 2 ಬಿಟ್ಟರೆ ನಮ್ಮ ರಾಜ್ಯದಲ್ಲಿ ಬೇರೆ ಯಾವ ಎಸ್ಕಾಂಗಳು ಪ್ರಾಫಿಟ್ ನಲ್ಲಿ ಇಲ್ಲ. ಮಂಗಳೂರಿನಲ್ಲೂ ಕೂಡ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಬಿಟ್ಟರೆ ಬೇರೆ ಕಡೆಯಲ್ಲಿ ರಿಕವರೀಸ್ ಇಲ್ಲ ಸರಿಯಾಗಿ. ಯಾಕೆ ಆಗೋದಿಲ್ಲ? ಇವತ್ತಿಗೆ ರೇಸ್ ಮಾಡುವಾಗ ಉಡುಪಿ ಮಂಗಳೂರು ಎಲ್ಲರಿಗೂ ಪ್ರಾಂಪ್ಟ್ ಆಗಿ ಪೇಮೆಂಟ್ ಮಾಡುವವರೆಗೂ ಬರೀ ಹೇಳಿದ್ದೀರಿ ನೀವು. 1.73 ರೂಪಾಯಿಯಷ್ಟು ಯೂನಿಟ್ಗೆ ರೇಸ್ ಮಾಡ್ಬೇಕಂತ ಮಂಗಳೂರಿನವರೇ ಬೇಡಿಕೆ ಇಟ್ಟಿದ್ರು. ಮಂಗಳೂರು ಮೆಸ್ಕಾಂನವರು ಮಂಗಳೂರಿನವರೇ ಅಷ್ಟೇ ಇಟ್ಟರಾಗ ಗುಲ್ಬರ್ಗ, ಹುಬ್ಳಿ, ಚಾಮುಂಡೇಶ್ವರಿ ಇವರಲ್ಲಿ ಎಷ್ಟು ಇಡ್ಬೇಕಾಗದೆ? ಯಾಕೆ ಇಷ್ಟು ನಮ್ಮ ಹತ್ರ ಸಾಕಷ್ಟು ಈಗ ವಿದ್ಯುತ್ ಪ್ರೊಡಕ್ಷನ್ ಆಗ್ತಾ ಇದೆ. ನಾವೀಗ ಸ್ವಾವಲಂಬಿ ಆಗಿದ್ದೀವಿ. ಪಾವಗಡದಲ್ಲಿ ನಮ್ಮದು ಸೌರ ವಿದ್ಯುತ್ ಇದು ಇಡೀ ದೇಶದಲ್ಲಿ ಖಂಡದಲ್ಲಿ ದೊಡ್ಡದಿದೆ. ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಹರೀಶ್ ಕುಮಾರ್, ಮುಖಂಡರಾದ ಶಶಿಧರ್ ಹೆಗ್ಡೆ, ಶಾಹುಲ್ ಹಮೀದ್, ಅಬ್ದುಲ್ ರೌಫ್, ಭಾಸ್ಕರ್ ಕೆ, ಅಶೋಕ್ ಡಿಕೆ, ಸದಾಶಿವ ಉಳ್ಳಾಲ್, ಅಪ್ಪಿ, ನವೀನ್ ಟಿಸೋಸಾ, ಪ್ರತಿಭಾ ಕುಳಾಯ್, ಶಬೀರ್ ಸಿದ್ದಕಟ್ಟೆ, ಬೇಬಿ ಕುಂದರ್, ಸುರೇಂದ್ರ ಕಾಂಬ್ಳಿ, ಅಬ್ಬಾಸ್ ಅಲಿ, ಲಾರೆನ್ಸ್ ಡಿಸೋಜಾ ಮೊದಲಾದವರು ಈ ಸಂದರ್ಭ ಉಪಸ್ಥಿತರಿದ್ದರು. ಶರಸಾಲ್ಯಾನ್, ವಿ4 ನ್ಯೂಸ್, ಮಂಗಳೂರು.